ಹೌದು, ಖಂಡಿತ ಇವರಿಬ್ರು ನನ್ನ ಅಜ್ಜಂದಿರು. ಅಂದರೆ ಇವ್ರ ಜೊತೆ ತುಂಬ ನೆನಪುಗಳಿದೆ. ಇವ್ರ ಜೊತೆನೇ ಬಾಲ್ಯದಲ್ಲಿ ನಮಗೆ ಒಂದು ವರ್ಷಕ್ಕೊಂದ್ಸಲ ನಾಗನ ಪೂಜೆ ಬರುತ್ತೆ. ಅವಾಗೆಲ್ಲ ಬಂದರೆ ನಮ್ಮ ಅಜ್ಜಂದಿರು, ನಮ್ಮ ಎಲ್ಲ ದೊಡ್ಡ ಕುಟುಂಬ ಅವರೆಲ್ಲ ಒಟ್ಟಿಗೆ ಸಿಗ್ತಾರೆ. ಇಡೀ ರಾತ್ರಿ ಒಂದು 3-4 ಗಂಟೆ ತನಕ ಅಲ್ಲಿ ಕಾರ್ಯಕ್ರಮಗಳಾಗುತ್ತೆ. ಸೊ ಏನೇ ಇದ್ರು ಇಲ್ಲಿಗೆ ಬಂದು ಅಜ್ಜನಿಗೆ ಹೇಳೋದು, ಅಜ್ಜ ಹೀಗೆ ಒಂದು ಸಿನಿಮಾ ಮಾಡ್ತಾ ಇದ್ದೀನಿ ಅಥವಾ ಒಂದು ಬಿಗ್ ಬಾಸ್ಗೆ ಹೋಗ್ತಾ ಇದ್ದೀನಿ, ಹೋಗ್ಬೇಕಾದ್ರೂ ನಾನು ಹೇಳಿದ್ದೆ. జయకురుడు అభివృద్ధి అవడు నిర్దల మిత్తి ఎత్తరపోదు నిఖిలన అభివృద్ధికి అంతే నిఖిలన ఈ పూత పరిమాణ ಏತುಕೊಂಡು ಆತೇ ಆಗಲಿ ಒಂದು ಪರಿಮಾಣ ಕೊಡ್ದು ಅಡ್ಡ ಮಾಡ್ಕೊಡು. ಮೂಲತಃ ನಮ್ಮ ನಾಗಬ್ರಹ್ಮನ ಒಂದು ಪ್ರಾರ್ಥನೆ ಬೋರ್ಡು ಮಂತನೋಡು ಆರ್ನ ಆಶೀರ್ವಾದ ಬೋರ್ಡು ನಡೆದು ಪುರಾತನದ ನಮ್ಮ ಗುರು ಹಿರಿಯಕ್ಕಳನ್ನ ಒಂದು ಕಟ್ಟು ಬಂಟ ಸಮಾಜದ ಅಂಚನೆ ಮಾಂತರಿಗಳ ನಮ್ಮ ಮಾಂತರಿಗಳ ಬರ್ತದೆ ಅಂಚನೆ ಆ ಬಾಲೆಲ್ಲ ಇದೆ ಬರ್ತದೆ ಮುರಾಣಿ ಅಂಕಲ ಒಂದು ಪ್ರಾರ್ಥನೆ ಮಂತೊಂದು ಮುಲ್ಪ ಅಂಕಲ ಆ ಪ್ರಾರ್ಥನೆ ಈಡೇರಿಸಾದು ಗುರಿಯರು ಅವಾಗ ಅವು ದಾಳದ ಇಂಚಿನ ದೋಸೆ ಪೂರ ಇದಾಗಿ ಪಾಡ್ದು ಎಡ್ಡ ಕೀರ್ತಿ ಬುಳೆಯರ ನಂಗೆ ನಿಕ್ಕಲ ಯೋಗ ಕೊಡೋಡು ಈ ಕುಟುಂಬ ಎಡ್ಡೆ ಆವಡು ಎಂಕಲ್ನ ಈ ಮಣ್ಣೆಲ್ಲ ಆ ಕಾವಂದನ ಮಣ್ಣು ಮಂಗಲ್ಪಾಡಿದ ಮಣ್ಣಡು ಆ ಗುರು ಹಿರಿಯ ಅಕ್ಕಲ್ನ ಈ ನಾಗದೇವರನ್ನ ಈ ಪುರ್ಪೋಡು ಎಂಕಲಿಗೆ ಜಯ ಕೊಡೋಡು ಆ ಅಭಿವೃದ್ಧಿ ಅವಡು ನಿರ್ದಲ ಮಿತ್ತಿ ಎತ್ತರ ಪೋದು ನಿಖಿಲನ ಅಭಿವೃದ್ಧಿಗೆ ಅಂತೆ ನಿಖಿಲನ ಈ ಪೂತ ಪರಿಮಾಣ ಏತುಕೊಂಡು ಆತೇ ಆಗಲಿ ಒಂದು ಪರಿಮಾಣ ಕೊಡ್ದು ಅಡ್ಡ ಮಾಡಿಕೊಡು ಅಂದರೆ ನಮ್ಮ ಕುಟುಂಬದ ಅಂಚಿನ ಪಿದಾಯ ಮಾತೇ ಇರಲ್ಲ ಕೈ ಮುಗಿಯೋಣೆ ನಾಗಬ್ರಹ್ಮ ಕಾಪಾಡ್ದು ಕೊಡ್ದಲ್ಲ ಇದೆಲ್ಲ ನಾನೆಲ್ಲ ಒಂದು ಹಿಡ್ದು ಎತ್ತರಡು ಅಂತ ಮುರಾಣಿ ಹಿಂಗೆ ಒಂದು ಪನ್ನೊಂದ ಎಂಚ ಉಂಡ ಒಂದು 10 ದೇಶ ಬಲಿ ಮಲ್ಪಾವ ಅವಕ್ಕೆ ನೆನಪಾಗಿ ಪನ್ನೆಡ್ಡ ಅವು ಆಯ್ನಾತು ಬೇಕಾ ಮನ್ಪಾಗ ಹಾಗೆ ಎಸ್, ಇವಾಗ ನಾವು ರೂಪೇಶ್ ಶೆಟ್ಟಿ ಅವರ ಅಜ್ಜನ ಮನೆಯಲ್ಲಿದ್ದೇವೆ, ಊರಿಗೆ ಬಂದಿದ್ದೇವೆ. ಬಹುಶಃ ನೀವು ಅವರು ಬಿಗ್ ಬಾಸ್ ಮನೆ ಒಳಗಡೆ ಇರುವಾಗ ಅವರ ಅಜ್ಜ ಪಕ್ಕದಲ್ಲೇ ಇದ್ದಾರೆ. ನಾವು ಕುಟುಂಬದ ಮನೆಗೆ ಬಂದು ದೈವದ ಹತ್ರ ಬೇಡಿಕೊಂಡದ್ದು ವಿಡಿಯೋ ಈಗಲೂ ಕೂಡ ಯೂಟ್ಯೂಬ್ನಲ್ಲಿದೆ. ಆ ದೈವ ಅದನ್ನು ನೆರವೇರಿಸಿ ಬಿಗ್ ಬಾಸ್ನ ವಿಜೇತರಾಗಿ ರೂಪೇಶ್ ಶೆಟ್ಟಿ ಅವರನ್ನು ಮಾಡಿದ್ದಾರೆ. ಆ ಒಂದು ಏನಂತ ಹೇಳಿದ್ರೆ ಆ ದೈವಗಳು ಕೊಟ್ಟಂಥ ಆಶೀರ್ವಾದದಿಂದ ಇವತ್ತು ಅವರು ಆ ಒಂದು ವಿಜಯವನ್ನು ತಗೊಂಡಿದ್ದಾರೆ ಅಂತ ಹೇಳ್ಬೋದು. ಇವತ್ತು ಆ ದೈವಗಳಿಗೆ ಅವರ ಆಶೀರ್ವಾದ ಪಡೀಲಿಕ್ಕೆ ಊರಿಗೆ ಬಂದಿದ್ದಾರೆ. ಹೇಗಾಗ್ತಾ ಇದೆ ಊರಿಗೆ ಬಂದದ್ದು? ತುಂಬ ದಿನ ಆದ ಮೇಲೆ ಈಗ ಊರಿನವರ ಸಂಭ್ರಮವನ್ನು ನೋಡಲಿಕ್ಕೆ ಕೂಡ ನಾವು ಕಾಯ್ತಾ ಇದ್ದೇವೆ, ವಿಜಯೋತ್ಸವ. ಹೌದು, ತುಂಬ ಖುಷಿ ಆಗ್ತಿದೆ. ಏನಕ್ಕೆ ಅಂತಂದರೆ ನಮಗೇನು ದೊಡ್ಡ ಡಿಫ್ರೆನ್ಸ್ ಅನಿಸಲ್ಲ, ಬಿಕಾಸ್ ನಾವು ಇಲ್ಲೇ ಹುಟ್ಟಿರೋದು, ಇಲ್ಲೇ ಬೆಳೆದಿರೋದು. ಊರಿಗೆ ಬಂದಾಗ ನಾರ್ಮಲ್ ಅನಿಸುತ್ತೆ, ಬಟ್ ಅವ್ರಿಗೆ ಒಂದು ಖುಷಿ ಏನು ಅಂತಂದರೆ ಬಿಗ್ ಬಾಸ್ ಅಂತಹ ಒಂದು ದೊಡ್ಡ ವೇದಿಕೆಯಲ್ಲಿ ಗೆದ್ದು ಬಂದಿರೋದು ಅವರು ಖುಷಿ. ಸೊ ಅವರು ನನಗೆ ಹೇಳಿದ್ರು, ಒಂದು ದಿನ ನಾವಿಲ್ಲಿ ಸೆಲೆಬ್ರೇಷನ್ ಎಲ್ಲ ಮಾಡೋಣ. ಒಂದು ಏನು ಸೆಲೆಬ್ರೇಷನ್ ಎಲ್ಲ ಬೇಕು ಅಂತ ಇಲ್ಲ, ನಾನು ನಾರ್ಮಲ್ ಆಗಿ ಬರ್ತೀನಿ ಅಂತ. ಬಟ್ ಅವರ ಒಂದು ಅಭಿಮಾನ ಅದು ನನಗೆ ತುಂಬ ಖುಷಿ ಕೊಡ್ತದೆ. ಏನಕ್ಕೆ ಅಂತಂದರೆ ಒಂದು ಹುಟ್ಟಿದ ಊರಲ್ಲಿ ಸನ್ಮಾನ ಆಗುವಂಥದ್ದು ಅಂತಂದರೆ ದೊಡ್ಡ ನಮಗೆ ಏನೋ ಒಂದು ಹೆಮ್ಮೆಯ ವಿಚಾರ. ಸೊ ಅಂಥ ಒಂದು ಸನ್ಮಾನಕ್ಕೆ ಇವತ್ತು ಒಂದು ದೊಡ್ಡ ವೇದಿಕೆಯೆಲ್ಲ ರೆಡಿ ಮಾಡಿದ್ದಾರೆ. ನಮ್ಮ ಊರಲ್ಲೆಲ್ಲ ಅಂಥ ದೊಡ್ಡ ವೇದಿಕೆಗಳು ತುಂಬ ಕಡಿಮೆ ಆಗೋದು, ವರ್ಷಕ್ಕೊಂದ್ಸಲ ಮಾತ್ರ ಆಗೋದು ನಮ್ಮ ಊರಲ್ಲಿ. ಸೊ ನನಗೆ ಅಂತ ನನ್ನ ಒಂದು ಸನ್ಮಾನದ ವೇದಿಕೆ ಅಂತ ಅವ್ರು ಮಾಡಿರೋದು, ಅದು ನನಗೆ ತುಂಬ 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 ದೊಡ್ಡ ಒಂದು ಹೆಮ್ಮೆ, ಒಂದು ಖುಷಿ ಕೊಡುತ್ತೆ. ಊರವರೆಲ್ಲ ಸೇರಿ, ಅದು ಹಾಗೆ ಅಲ್ವಾ, ನಮ್ಮ ಊರವರು ಸೇರಿ ಒಂದು ನಮಗೆ ಅಂತ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಅಂತಂದರೆ ನನಗೆ ತುಂಬ ಖುಷಿ ಆಗುತ್ತೆ. ಆ್ಯಂಡ್ ಇಲ್ಲಿಗೆ ಬರೋದು, ನಾನು ಇವಾಗ ಬಿಗ್ ಬಾಸ್ ಗೆದ್ದ ಮೇಲೆ ನಾನು ಹುಟ್ಟಿದ ಊರಿಗೆ ಫಸ್ಟ್ ಟೈಮ್ ಬರ್ತಾ ಇರೋವಂಥದ್ದು. ಆ್ಯಂಡ್ ನಮ್ಮದು ಗೊತ್ತಲ್ವ, ನಮ್ಮ ಊರಿನ ಕಲ್ಚರ್ ಹೇಗೆ ಅಂತಂದರೆ, ನಮ್ಮದು ಯಾವುದೇ ಕೆಲಸ ಶುರು ಆಗಬೇಕು ಅಂತಂದರೆ ನಮ್ಮ ನಾಗದೇವರ ಹತ್ರ ನಾವು ಹೋಗ್ತೀವಿ, ದೇವರ ಹತ್ರ ಹೋಗ್ತೀವಿ. ಅವರ ಆಶೀರ್ವಾದ ನಮಗೆ ಮೊದಲು, ಅದಾದ ಮೇಲೆ ಬೇರೆಲ್ಲ ಕೆಲಸ ಶುರು ಮಾಡೋವಂಥದ್ದು. ಸೊ ಹಾಗಾಗಿ ಇವಾಗ ಊರಿಗೆ ಬರೋದಿತ್ತು. ಆ್ಯಂಡ್ ಬಂದಾಗ ಮಾಡಿದಂತಹ ಮೊದಲ ಕೆಲಸನೇ ಇದು. ಸೊ ಮೊದಲು ನಾನು ನಾಗದೇವರ ಕಟ್ಟೆ ಇದೆ ನಮ್ಮದು, ನಮ್ಮ ಫ್ಯಾಮಿಲಿಯದ್ದು
ಅಂದರೆ ನಮ್ಮ ಕುಟುಂಬದ್ದು ಹಾಗೂ ದೈವದ್ದು ನೀವು ನೋಡಿದ್ರಿ ಇವಾಗ. ಸೊ ಅಲ್ಲಿಗೆ ಹೋಗಿ ನನ್ನ ಇವತ್ತಿನ ಏನು ತುಂಬ ಕಾರ್ಯಕ್ರಮಗಳಿದೆ, ತುಂಬ ದೇವಸ್ಥಾನಕ್ಕೆ ಹೋಗೋದಿದೆ, ಆ್ಯಂಡ್ ರಾತ್ರಿ ಹೊತ್ತು ಸಂಜೆ ಹೊತ್ತು ಇವತ್ತು ಸನ್ಮಾನದ ಕಾರ್ಯಕ್ರಮ ಇದೆ. ಸೊ ಅದನ್ನೆಲ್ಲ ಭಾಗವಹಿಸಬೇಕು. ಅವ್ರಿಗಿಂತ ನಾನು ಎಕ್ಸೈಟೆಡ್ ಆಗಿದ್ದೀನಿ, ನನ್ನ ಊರಲ್ಲಿ ಇಂಥದ್ದೆಲ್ಲ ಆಗ್ತಾ ಇದೆ ಅಂತ. ತುಂಬ ಖುಷಿ ಆಗ್ತಾಯಿದೆ. ಹಳೆಯ ನೆನಪುಗಳು, ಸೊ ಇದೆಲ್ಲ ಹಿಂದೆಲ್ಲ ನಾವು ತುಂಬ ಮಕ್ಕಳಾಟ ಆಡ್ತಾ ಇದ್ದಂಥ ಏರಿಯಾಗಳಿದು, ಗದ್ದೆಗಳಿದು. ತುಂಬ ಖುಷಿ ಆಗುತ್ತೆ. ಇಬ್ಬರು ದೊಡ್ಡ ಹಿರಿಯರಿದ್ದಾರೆ, ಅವರ ಜೊತೆಗಿನ ನೆನಪುಗಳು ಏನಾದರೂ ಹೇಳ್ಬೋದಾ? ನೀವು ಮನೆಯೊಳಗೆ ಇದ್ದಾಗ ನಿಮ್ಮನ್ನ ಗೆಲ್ಲಿಸಬೇಕು, ಜನರಿಗೆ ನಿಮ್ಮ ಕಥೆಗಳನ್ನು ಹೇಳಬೇಕು ಅಂತ ಹೇಳಿ ಇವರು ಕೂಡ ತುಂಬ ಮಾತಾಡಿದ್ದಾರೆ, ಅಜ್ಜ ಕೂಡ ತುಂಬ ಮಾತಾಡಿದ್ದಾರೆ. ಅವರ ಜೊತೆಗಿನ ನೆನಪು ಹಂಚಿಕೊಳ್ಳೋದಾದ್ರೆ? ಹೌದು, ಖಂಡಿತ ಇವರಿಬ್ಬರು ನನ್ನ ಅಜ್ಜಂದಿರು. ಅಂದರೆ ಇವ್ರ ಜೊತೆ ತುಂಬ ನೆನಪುಗಳಿದೆ. ಈಗ ನನಗೇನೋ ನೀವು ಹಿಂಗೆ ಕೇಳಿದಾಗ ಏನೋ ಹೇಳಬೇಕು ಅಂತ ಹೇಳೋದಲ್ಲ. ಸೊ ನನ್ನ ಬಾಲ್ಯ ಎಲ್ಲ ಇವ್ರ ಜೊತೆನೇ ಆಗಿರೋವಂಥದ್ದು. ಸೊ ಇವರು ಮಾತ್ರ ಅಲ್ಲ, ಇನ್ನಷ್ಟು ಜನ ಇದ್ದಾರೆ. ಸೊ ಇವತ್ತು ಈ ಇಬ್ಬರು ಅಜ್ಜಂದಿರಿದ್ದಾರೆ. ಸೊ ಇವರು ಹೇಗೆ ಅಂತಂದರೆ, ಹಿಂದೆಯಿಂದಲೇ ನನಗೆ ನಮ್ಮದೊಂದು ಪದ್ಧತಿ ಇದೆ, ಕಾಲು ಮುಟ್ಟಿ ನಮಸ್ಕಾರ ಮಾಡಿ. ಯಾವಾಗಲೂ ಅವ್ರು ಅದೇ ಹೇಳೋದು, ನೀನು ಇನ್ನೂ ಉದ್ಧಾರ ಆಗಬೇಕು, ಇನ್ನೂ ಚೆನ್ನಾಗಿ ಯಶಸ್ಸು ಸಿಗಬೇಕು ಅಂತ. ಇವರೆಲ್ಲರ ಆಶೀರ್ವಾದದಿಂದ ಹಾಗೆ ಆಯಿತು. ಇವರು ನನ್ನ ಸ್ವಂತ ಅಜ್ಜಿ ಇದ್ದಾರೆ, ಅವರ ಬ್ರದರ್ ಇವರು. ಸೊ ಇವರು ನಮ್ಮ ಮನೆ ಪಕ್ಕದಲ್ಲೇ ಇರೋದು, ಅಜ್ಜಿ ಮನೆ ಪಕ್ಕದಲ್ಲೇ ಇರೋದು. ಸೊ ಇವ್ರ ಜೊತೆನೇ ಬಾಲ್ಯದಲ್ಲಿ ನಮಗೆ ಒಂದು ವರ್ಷಕ್ಕೊಂದ್ಸಲ ನಾಗನ ಪೂಜೆ ಬರುತ್ತೆ, ಮಾರ್ಚ್ 31ಕ್ಕೆ. ಅವತ್ತೆಲ್ಲ ಹಬ್ಬ ನಮಗೆ. ಇಲ್ಲೆಲ್ಲ ಬಂದು ಇವ್ರ ಜೊತೆ ಎಲ್ಲ ಕಾಲ ಕಳೆಯುವಂಥದ್ದು. ನಮ್ಮ ದೈವದ ಮನೆ ಇದೆ ಅಲ್ವಾ, ಅಲ್ಲಿ ವರ್ಷಕ್ಕೊಂದ್ಸಲ ದೈವಕ್ಕೆಲ್ಲ ನಾವು ಬಡಿಸೋದು ಅಂತ ಹೇಳ್ತೀವಿ. ಮಾಲೇರಿಯಾ ಅಂತ ಒಂದು ಸಮಯಕ್ಕೆ ನಾವು ದೈವಗಳಿಗೆ ಎಲ್ಲ ಬಡಿಸುವಂತಹ ಕ್ರಮ ಇದೆ. ಅವಾಗೆಲ್ಲ ಬಂದರೆ ನಮ್ಮ ಅಜ್ಜಂದಿರು, ನಮ್ಮ ಎಲ್ಲ ದೊಡ್ಡ ಕುಟುಂಬ, ಅವರೆಲ್ಲ ಒಟ್ಟಿಗೆ ಸಿಗ್ತಾರೆ. ಇಡೀ ರಾತ್ರಿ ಒಂದು 3-4 ಗಂಟೆ ತನಕ ಅಲ್ಲಿ ಕಾರ್ಯಕ್ರಮಗಳಾಗುತ್ತೆ. ಅದೆಲ್ಲ ಆ ನೆನಪುಗಳು ಮತ್ತೆ ಮತ್ತೆ ಕಾಡುತ್ತೆ. ಆದರೆ ನಾನು ಪ್ರತಿ ವರ್ಷ ಅದಕ್ಕೆ ಬರ್ತೀನಿ. ಯಾವ್ದು ಮಿಸ್ ಆದರೂ ನಾಗನ ಒಂದು ಪೂಜೆ ಇರುತ್ತೆ ಪ್ರತಿ ವರ್ಷ, ಹಾಗೂ ನಮ್ಮ ದೈವದ ಮನೆಯಲ್ಲಿ ಪೂಜೆ ಇರುತ್ತೆ. ಅದನ್ನು ನಾನು ಮಿಸ್ ಮಾಡ್ಕೊಳ್ಳೋದೇ ಇಲ್ಲ. ಸೊ ಇವರೆಲ್ಲ ನನಗೆ ಒಂದು ಅದ್ಭುತವಾಗಿರುವಂತಹ ಬಾಲ್ಯದ ನೆನಪುಗಳ ಒಂದು ಬುತ್ತಿಯನ್ನು ಕಟ್ಟಿಕೊಟ್ಟಿದ್ದಾರೆ. ಸೊ ಇವಾಗ ಮತ್ತೆ ನೋಡಿದಾಗ ಖುಷಿ ಆಗುತ್ತೆ. ನಾನು ದೇವರಲ್ಲಿ ಬೇಡ್ಕೊಳ್ಳೋದು ಒಂದೇ, ಇವರಿಬ್ಬರಿಗೆ ಹಾಗೂ ಇಲ್ಲಿ ತುಂಬ ಅಜ್ಜಂದಿರಿದ್ದಾರೆ ನಮಗೆ, ಅವರಿಗೆ ಒಳ್ಳೆ ಆರೋಗ್ಯ ಕೊಡಲಿ, ಒಳ್ಳೆ ಆಯುಷ್ಯ ಕೊಡಲಿ. ನೋಡಿ ಎಷ್ಟು ಗಟ್ಟಿಮುಟ್ಟಾಗಿ ಇನ್ನೂ ಇದ್ದಾರೆ, ಇನ್ನಷ್ಟು ವರ್ಷಗಳ ಕಾಲ ಇಷ್ಟೇ ಖುಷಿಯಾಗಿರಲಿ. ಆ್ಯಂಡ್ ನಾನು ಕೆಲವು ವಿಡಿಯೋ ಎಲ್ಲ ನೋಡಿದೆ, ಪಾಪ ಅವರು ಎಷ್ಟು ದೇವರಲ್ಲೆಲ್ಲ ಬೇಡ್ಕೊಂಡಿದ್ದಾರೆ, ಹರಕೆ ಎಲ್ಲ ಹೊತ್ತಿದ್ದಾರೆ. ಸೊ ಅದು ಅವರ ಒಂದು ಪ್ರೀತಿ, ಅದನ್ನು ನಾನು ಎಕ್ಸ್ಪ್ಲೇನ್ ಮಾಡೋದಕ್ಕಾಗಲ್ಲ. ಆ ಪ್ರೀತಿ ನನ್ನ ಒಳಗೂ ಹಾಗೇ ಇದೆ. ಎಸ್, ಒಳಗಡೆ ಹೋದಾಗ ನಾವು ಮಾತನಾಡಿದ್ವಿ, ಆ ದೈವದ ಹತ್ರ ಆಶೀರ್ವಾದ ಕೇಳಿದ್ವಿ. ಈಗ ಅದು ನೆರವೇರಿದೆ, ಕುಟುಂಬದ ಮನೆಗೆ ಬಂದಿದ್ದಾರೆ ನಿಮ್ಮ ಮೊಮ್ಮಗ. ಎಷ್ಟು ಖುಷಿ ಇದೆ ಸರ್? ಏನು ತುಂಬ ಖುಷಿ ಇದೆ ನಮಗೆ. ಆವತ್ತಿನಿಂದ ಈವರೆಗೆ ನಮ್ಮ ಮನಸ್ಸಿನಲ್ಲಿ ರಾತ್ರಿ ಹಗಲು ಅದೇ ಇದೆ ಬಂದಿದ್ದಾನೆ. ತುಂಬ ಸಂತೋಷವಾಯಿತು, ತುಂಬ ಸಂತೋಷ. ಎಲ್ಲ ನಮ್ಮ ಕುಲದೇವತಾ ನಾಗಬ್ರಹ್ಮ ಮತ್ತು ನಮ್ಮ ದೈವ ಕಾವಂದ ಪಂಜುರ್ಲಿ ಎಲ್ಲರಿಗೂ ಎಲ್ಲ ದೇವರಿಗೂ ನಾವು ಹರಕೆ ಹೊತ್ತೇವೆ. ತುಂಬ ಖುಷಿಯಾಗಿದೆ. ನನಗಲ್ಲ, ನನ್ನಲ್ಲಿ ಕೇಳ್ತಾರೆ, ಯಾವಾಗ ಬರ್ತಾನೆ, ಹೇಗಾಗಿದೆ ಅಂತ ನನ್ನಲ್ಲಿ ಕೇಳ್ತಾರೆ ಬಂದು. ಕುಟುಂಬದ ಮನೆಯಲ್ಲಿ ಬೈಸರಿ ನಾನು ಹೋಗುತ್ತೇನೆ, ಅಲ್ಲಿ ಹೋದು ಕೂತ್ಕೊಳ್ತೇನೆ. ಎಲ್ಲರೂ ಬಂದು ಕೇಳ್ತಾರೆ, ನಿಮ್ಮ ಮೊಮ್ಮಗ ಬಂದಿದ್ದಾನ ಹೇಗಿದ್ದಾನೆ, ಮಾತಾಡಿದ್ದಾನೆ, ಅದು ಇದು ಅಂತ ಹೇಳಿ ಮಾತಾಡಿದ್ದಾನೆ, ಬರ್ತಾನೆ ಅಂತ ಸಮಾಧಾನ ಹೇಳಿದ್ದೆ ನಾನು. ಈಗೆಲ್ಲ ಖುಷಿ ಇದೆ, ತುಂಬ ಖುಷಿ ಇದೆ, ತುಂಬ ಖುಷಿ ಇದೆ. ಇನ್ನೊಂದು ಅಜ್ಜೆ ಏನು ಹೇಳಿದ್ರು? ಅದು ಹೇಳೋದು ಅಂದರೆ ನನಗೆ ಗೆದ್ದು ಬಂದದ್ದಂದರೆ ಬಹಳ ಸಂತೋಷ ಆಗಿದೆ. ಅದು ನನಗೆ ಹೇಳಲಿಕ್ಕೆ ಸಾಧ್ಯ ಆಗುದಿಲ್ಲ, ಅಷ್ಟು ಸಂತೋಷ. ಮಾತನಾಡುವಾಗ ಆ ಒಂದು ಭಾವುಕರಾದ್ರಿ. ಹೌದೌದು, ಅದು ಅವರು ಸಣ್ಣದಿರುವಾಗ, ಅದು ಈಗಲೂ ಹೇಳುವಾಗ ನನಗೆ ಕಣ್ಣಲ್ಲಿ ನೀರು ಬರ್ತದೆ. ಅದು ಹೇಳುವುದು ಬೇಡ. ಖುಷಿ ಉಂಟಲ್ಲ? ಇಂಥ ದೊಡ್ಡ ಖುಷಿ ಅಂತದ್ದು ಹೇಳಲಿಕ್ಕೆ ಆಗದಂಥ ಸಂತೋಷ ಆಗಿದೆ ನನಗೆ ಈಗ. ಅದೆಲ್ಲ ಇದಕ್ಕಿಂತ ದೊಡ್ಡ ಗಿಫ್ಟ್ ನಾನು ಬೇರೆ ಏನು ಕೊಡೋಕ್ಕಾಗಲ್ಲ. ಅವ್ರಿಗೊಂದು ನನ್ನಿಂದ ಸ್ವಲ್ಪನಾದರೂ ಖುಷಿಯಾಗಿದೆ ಅಂದರೆ ಅದೇ ದೊಡ್ಡ ಖುಷಿ ನನಗೆ. ಅಷ್ಟೇ, ದೇವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ ಅಷ್ಟೇ, ಬೇರೆ ಏನಿಲ್ಲ. ಅಜ್ಜ ಹೇಳ್ತಾ ಇದ್ರು ಏನಂತ ಹೇಳಿದ್ರೆ, ಊರಲ್ಲಿ ದೈವಕ್ಕೆ ಏನಾದರೂ ಹೇಳಬೇಕು ಅಂತ ಹೇಳಿದ್ರೆ ನೀವು ಅಜ್ಜನ ಹತ್ರ ಹೇಳಿ. ಅಜ್ಜ ಆ ದೈವದ ಹತ್ರ ಎಷ್ಟು ಕ್ಲೋಸ್ ಆಗಿದ್ದಾರೆ ಅಂತ ಹೇಳಿದ್ರು, ಚಾವಡಿ ಮನೆಯಲ್ಲೇ ಇರ್ತಾರೆ, ಅವರು ಪ್ರಾರ್ಥಿಸಿದರೆ ಆ ದೈವ ಕೊಡುದಿಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಹೌದು, ಈಗ ಬಂದಾಗಲೂ ಹಾಗೆ ನಮ್ದದೊಂದು ಪದ್ಧತಿ. ಇಲ್ಲಿ ಬಂದು ನಾವು ಡೈರೆಕ್ಟ್ ಮನಸ್ಸಿಂದ ಕೇಳೋದು, ಅದರ ಜೊತೆಗೆ ಅಜ್ಜನ ಮುಖೇನ ಕೇಳಿಸೋದು. ಅಜ್ಜ ನಮ್ಗೆ ಈ ಥರ ಇದೆ, ಒಂದು ಅರಕೆ ಮಾಡಿ ಅಥವಾ ದೇವ್ರಿಗೆ ಹೇಳಿ, ದೈವಕ್ಕೆ ಹೇಳಿ ಅಂತಾರೆ. ಅದೊಂದು ನಮ್ಮ ಪದ್ಧತಿ. ಸೊ ಏನೇ ಇದ್ರು ಇಲ್ಲಿಗೆ ಬಂದು ಅಜ್ಜನಿಗೆ ಹೇಳೋದು, ಅಜ್ಜ ಹೀಗೆ ಒಂದು ಸಿನಿಮಾ ಮಾಡ್ತಾ ಇದ್ದೀನಿ ಅಥವಾ ಒಂದು ಬಿಗ್ ಬಾಸ್ಗೆ ಹೋಗ್ತಾ ಇದ್ದೀನಿ, ಹೋಗ್ಬೇಕಾದ್ರೂ ನಾನು ಹೇಳಿದ್ದೆ, ಸೊ ಒಂದು ದೇವ್ರ ಹತ್ರ ಅರಿಕೆ ಮಾಡಿ ಅಂತ. ಅದು ನಮ್ಮ ಪದ್ಧತಿ. ಸೊ ಬಹುಶಃ ಅಜ್ಜನ ಮಾತು ನಮ್ಮ ದೈವ ಬೇಗ ಕೇಳ್ತಾರೆ ಅಂತ ಅನ್ಕೋತೀನಿ ನಾನು. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.